ಕಾಯ್ತಾ ಇದ್ದಾರೆ. ಕೋಡೆಯಲ್ಲಿ ದಿಕ್ಕಿರ ಅದ ಕತ್ತಲೆ ದಯವಿಟ್ಟು ಉಪಹಾರವನ್ನು ಪಡೆಯಲು ಸ್ಥಳಾವಕಾಶವನ್ನು ಅಲ್ಲಿವರೆಗೆ ತಾವ್ಯಾರು ಕೂಡ ನೀರಿಗೆ ಇರುವಂತೆ ಜಲಕ ಆಗುವವರೆಗೆ ತಾವ್ಯಾರು ಕೂಡ ಹಚ್ಚಿಯಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಬಂದಿರುವಂತಹ ಸಂಚಾರಿ ಶೌಚಾಲಯ ವೀರಮಂಗಲ ವತಿಯಿಂದ ಇಲ್ಲಿಯ ವ್ಯವಸ್ಥೆಗಳಿಗೆ ಅನುಕೂಲ ತಾವು ದಯವಿಟ್ಟು ಅಲ್ಲಕ್ಕಿದ್ರೆ ನಾವು ಭಜನೆ ಗುತ್ತು ಇವರ ಸ್ಮರಣಾರ್ಥ ಶ್ರೀಮತಿ ಮತ್ತು ಶಾಲೆ ರವಿ ಸಿಆರ್ ಬೆಂಗಳೂರು, ಶಂಕರ ಪುತ್ತೂರು, ರವೀಂದ್ರ ಕೈಲಾಜೆ ಹಸುವನ್ನ ನೆಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಂಬುವಂತಹ ಮಹಾದೇವ ಮಹಾಲಿಂಗೇಶ್ವರ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕಲೇಶ್ವರ ಭಾಗ್ಯಗಳನ್ನ ವಿನಂತಿಸಿಕೊಳ್ಳುತ್ತಿದ್ದಾರೆ. ಯಾವುದೇ ಅನಾಹುತಕ್ಕೆ ಎಡಮಾಡಿಕೊಡಬಾರದಂತ ಈಗಾಗಲೇ ಮಹಾಲಿಂಗೇಶ್ವರ ದೇವರು ತನ್ನೆಲ್ಲ ಆಭರಣಗಳನ್ನ ಕಳಚಿ ಕುಮಾರಧಾರೆಯಲ್ಲಿ ತನ್ನ ಅವಭೃತ ಸ್ನಾನಕ್ಕಾಗಿ ಅವಭೃತ ಜಲಕಕ್ಕಾಗಿ ತೆರಳುತ್ತಾ ಇದ್ದಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯ ಮಹಾಲಿಂಗೇಶ್ವರ ದೇವರ 9 ಶ್ರೀನಗರ ಅಜಾದ ಪುಣ್ಯ ನೆಲಕ್ಕೆ ಬಂದು ಇದೀಗ ಅವಭೃತ ಜಲಕದ ಮುಖಾಂತರ ಜಾತ್ರೆಯನ್ನ ಸಂಪನ್ನ ಹಾಗಾಗಿ ತಾವು ದಯವಿಟ್ಟು ಮತ್ತೆ ಅಂತಹ ಸಂದರ್ಭಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಮಗೆ ಇವಾಗ ದಾರಿ ಸಮೇತ ಯಾರು ಮಾಡಿಕೊಡ್ಲಿಲ್ಲ. ಎಲ್ಲರಿಗೆ ನಾವು ಅಭಿವೃದ್ಧಿ ಅಂತ ಆಗುವ ನಿಂಬಿಗೆ ದೇವರು ಇಳಿದು ಸ್ನಾನ ಮಾಡಿ ಮೇಲೆ ಹತ್ತಬೇಕು. ಹತ್ತು ದಿವಸ ಕಷ್ಟಪಟ್ಟು ಮಡಿ ಮೈಲಿಗೆಯಲ್ಲಿ ಉತ್ಸವ ಮಾಡಿದ್ದು ಎಲ್ಲರಿಗೆ ಕಷ್ಟವನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಪರಿವರ್ತನಾ ಅವಭೃತ ಜಲಕ ಕುಮಾರಧಾರೆಯಲ್ಲಿ ನಡೀತಾ ಇದೆ. ನಾವೆಲ್ಲ ಪುಣ್ಯ ಪಾದಸ್ಪರ್ಶದಿಂದ ಅವೆಲ್ಲ ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಚಂಟಿಸುತ್ತೆ ತೋಡು ಅತ್ಯಂತ ವಿಜೃಂಭಣೆಯಿಂದ ನಡೆದಂತಹ ಪುಣ್ಯದಲ್ಲಿ ಭಗವಂತ ತನ್ನ ಅವಭೃತ ಜಲಕವನ್ನು ಮಾಡುವುದರ ಮೂಲಕ ಮತ್ತೆ ನದಿ ಕಿನಾರೆಯ ಇಕ್ಕಟ್ಟಿನಿಂದ
ಅದಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ನದಿಯಲ್ಲಿ ಬಂದಿರುವಂತಹ ಭಕ್ತರಿಗೆ ನದಿಯ ಕಿನಾರೆಯಲ್ಲಿ ನಿಲ್ಲಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನದಿಯನ್ನ ಅತ್ಯಂತ ಸ್ವಚ್ಛವಾಗಿ ಮಹಾಲಿಂಗೇಶ್ವರ ದೇವರ ಪುತ್ತೂರು ದೇವಸ್ಥಾನದ ವತಿಯಿಂದ ನದಿಯ ಕಿನಾರೆಯನ್ನ ಸ್ವಚ್ಛವಾಗಿಸಿದ್ದಾರೆ. ಇಲ್ಲೆಲ್ಲ ಗುಂಡುಗಳಿತ್ತು, ಅದೆಲ್ಲವನ್ನ ಸ್ವಚ್ಛ ಮಾಡಿ ನಮಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಸಮಿತಿಯವರು. ಮಹಿಳೆಯರಿಗೆ ಒಳಗಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ. ಬರುವಂತದ್ದು ಸ್ವಾಮಿ ಮಹಾಲಿಂಗೇಶ್ವರ ಅನ್ನುವಂತಹ ಮಾತು. ಭಕ್ತರ ಬಳಿಗೆ ತೆರಳಿ ಭಕ್ತ ಪೂಜೆಗಳನ್ನು ಪುರಸ್ಕರಿಸಿ ಭಕ್ತರನ್ನ ಅನುಗ್ರಹಿಸುವಂಥದ್ದು ಮತ್ತು ಎಲ್ಲ ಅವಕೃತ ಸವಾರಿಯನ್ನು ಸುಮಾರು 50ಕ್ಕೂ ಹೆಚ್ಚು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವೆಲ್ಲ ಉಪಹಾರನ ಸ್ವೀಕರಿಸಬೇಕು ಅಂತ ವಿನಂತಿಯನ್ನ ಮತ್ತೊಂದು ಸೇರಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಒಬ್ಬಟ್ಟ ಡ್ರಾ ಆಗಿದೆ. ಈಗಾಗಲೇ ಪ್ರಥಮ ಬಹುಮಾನ ಪಡಿಸಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಬಹುಮಾನ 1160 ಮೌಲ್ಯ ಸಾವಧಾನವಾಗಿ ಎಲ್ಲರೂ ಸ್ವೀಕರಿಸಿ 4 ಹೋಗಿ ಉಪಹಾರ ಅವಲಕ್ಕಿ ಅದಕ್ಕೆ ಶಿರದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಮತ್ತೆ ಕಾಯಬೇಕಾಗಿದೆ.
ಜಯಂತಿ ಅವರು ಕಾಯ್ತಾ ಇದ್ದಾರೆ, ಮಂತ್ರವನ್ನು ಮಾಡಿ ಕೇಳ್ತಾ ಇದ್ದಾರೆ. ಯಾರಾದರೂ ಅದನ್ನ ಕಳೆದುಕೊಂಡಿದ್ರೆ ಕೌಂಟರ್ ಒಂದು ಇಯರ್ಫೋನ್ ಕಿಸಿ ತಾವು ದಯವಿಟ್ಟು ಅದನ್ನ ತೆಗೆದುಕೊಳ್ಳಿ. ಜೊತೆಯಲ್ಲಿ ಕರೆದುಕೊಂಡು ಬನ್ನಿ. ಇಲ್ಲದೆ ನದಿಯಲ್ಲಿ ಮಕ್ಕಳನ್ನು ಗೊತ್ತು ಬರುವುದು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ತನ್ನ ಆಳ್ವಿಕೆ ತಿಳಿದಿದ್ದಾರೆ. ನಮಸ್ತೆ ನಮಸ್ತೆ.